ಇತಿಹಾಸ ಪ್ರಸಿದ್ಧ ಕಾಪು ಮೂರು ಮಾರಿಗುಡಿಗಳಲ್ಲಿ ಒಂದಾದ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ನಡೆಯುವ ಸುಗ್ಗಿ ಮಾರಿಪೂಜೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ 3 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸಿ ಶ್ರೀ ಮಾರಿಯಮ್ಮ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರು, ಜಾತ್ರೆಯ ಆರಂಭದಲ್ಲಿ ಹಿಂದೂ ಧರ್ಮ ಹೊರತುಪಡಿಸಿ ಉಳಿದ ಧರ್ಮದವರಿಗೆ ವ್ಯಾಪಾರಕ್ಕಾಗಿ ಅಂಗಡಿ ಕೋಣೆಗಳನ್ನು ನೀಡದಿರುವಂತೆ ಹಿಂದೂ ಸಂಘಟನೆಗಳಿಂದ ಬಂದ ಮನವಿಯ ಮೇರೆಗೆ ಸಮಿತಿ ನಿರ್ಣಯಿಸಿ ಇತರರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದ ಕಾರಣ ಕೊಂಚ ಗೊಂದಲ ಏರ್ಪಟ್ಟಿದೆಯಾದರೂ ಇದೀಗ ಯಾವುದೇ ಸಮಸ್ಯೆಯಾಗದೆ ಸಮಿತಿ ನಿರ್ಣಯದಂತೆ ಮುಂದುವರೆದಿದೆ. ವಾರ್ಷಿಕವಾಗಿ ನಡೆಯುವ ಈ ಸುಗ್ಗಿ ಮಾರಿಪೂಜೆಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಕಾಸರಗೋಡು, ಮಂಗಳೂರು ಮುಂತಾದ ಕಡೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಯಾಗದಂತೆ ಪೂರಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಲ್ಲಿನ ಪ್ರಮುಖ ಸೇವೆಗಳಾದ ಗದ್ದಿಗೆ ಪೂಜೆ, ಹೂವಿನ ಪೂಜೆ, ಕುಂಕುಮಾರ್ಚನೆ, ಲಲಿತಾರ್ಚನೆಯಾಗಿದ್ದು ಭಕ್ತಾದಿಗಳು ಈ ಸೇವೆಗಳನ್ನು ನೀಡಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯನ್ನ ಪ್ರಾರ್ಥಿಸುತ್ತಾರೆ. ಮಂಗಳವಾರದಿಂದ ಆರಂಭಗೊಂಡ ಜನಸಾಗರ ಬುಧವಾರ ಸಂಜೆಯವರೆಗೂ ಮುಂದುವರಿಯುತ್ತಿದೆ ಎಂದರು. ವರ್ಷಂಬತಿ ಜರುಗುವಂತೆ ಈ ದಿನ 27 ಮತ್ತು 23ರಂದು ಜರುಗಿದ ಮಾರಿಪೂಜೆಯ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲವಿದ್ದರೂ ಈ ದಿನ ಯಾವುದೇ ಅಹಿತಕರಗಳಾಗದೆ ಲಕ್ಷಾಂತರ ಜನರು ಈ ದಿನ ಭಾಗವಹಿಸಿದ್ದಾರೆ. ಇವರಿಗೆ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ದೇವರ ದರ್ಶನ ಪಡೆದಿದ್ದು ಇನ್ನೂ ಸಂಜೆವರೆಗೆ 3 ಲಕ್ಷಕ್ಕೂ ಮೀರುವ ಸಾಧ್ಯತೆ ಇರುತ್ತದೆ. ಎಲ್ಲಿಂದೆಲ್ಲ ಬರ್ತಾರೆ ಈ ಸುಗ್ಗಿ ಮಾರಿಪೂಜೆಗೆ? ಶಿವಮೊಗ್ಗ, ಚಿಕ್ಕಮಗಳೂರು, ಕಾಸರಗೋಡು, ಮಂಗಳೂರು, ಉಡುಪಿ ಡಿಸ್ಟ್ರಿಕ್ಟ್ ಹಾಗೂ ಬೆಂಗಳೂರು, ಬಾಂಬೆಯಲ್ಲಿರುವ ಭಕ್ತಾದಿಗಳು ಬರ್ತಾರೆ.